ವಾವ್ ಎಷ್ಟು ಶೋಕ್ ಉಂಟುಲೆ ತುಲೆ ಯಾನು ಮಟನ್ ಬಿರಿಯಾನಿ ಆರ್ಡರ್ ಮಂದೆ ದಿನೋ ಮಟನ್ ಬಿರಿಯಾನಿ. ಹಲೋ ಎವ್ರಿವನ್, ನಿವೇತ ದಿನೇಶ್ ಲಾಕ್ಸ್ಗೆ ಮಾತೆರೆಗಳ ವೆಲ್ಕಮ್. ಗುಡ್ ಮಾರ್ನಿಂಗ್. ಇನಿ ಮೈಸೂರ್ದ 3rd ಡೇ ಇಂಕಲ್ನ ಸ್ವಲ್ಪ ಅಂಕಲ್ ಒಲ್ಲೇರು ಅಂಕಲ್ ಆಂಟಿ ಮಗ ಸ್ವಲ್ಪ ಜೋರ್ದಾಣ್ಣಿ ಒಳ್ಳೆ ಕೆಪ್ಪೆ ಜೋರ್ದಾಣ್ಣಿ ಅವರು ಬರೋದಲ್ಲೇ ಅಂಚ ಎಂಕಲ್ ಇನಿ ಮೈಸೂರು ತಿರುಗಿ ಬಿದ್ದಾಡ್ದ ಕಾಂಡ ಇದ್ದೆ 10 ಗಂಟೆ 10 ಅವನ್ ಬಂತಂಡು ಎಂಕಲ್ ಕಾಂಡೆ ಬ್ರೇಕ್ಫಾಸ್ಟ್ ಪೂರ ಮಂತದ ಬಿದ್ದಾಡ್ನಿ. ಬ್ರೇಕ್ಫಾಸ್ಟಿಗೆ ಪೂರಿ ಬೊಕ್ಕ ಚೋಳೆ ಕಜಿಪಿತ್ತಂಡು ಚಂದು ಕಡ್ಲೆದ ಕಜಿಪಿತ್ತಂಡು ಮಸ್ತ್ ಟೇಸ್ಟಿ ಅದು ಮಂತಿದ್ದೀರು. ಅಂಚ ಎಂಕಲ್ ಫಸ್ಟ್ ಆಂಟಿನ ಮಗಳೇನು ಮೀಟ ಇರಬಹುದಿಲ್ಲ ಫಸ್ಟಿಗೆ ಆರ್ಲ ಮುಲ್ಪನೆ ಉಳ್ಳೇರು ಮೈಸೂರು ಅಂಚಾರೇನು ಮೀಟ ಅದು ಐದು ಬಕ್ಕ ಎಂಕಲ್ ಜರ್ನಿ ಕಂಟಿನ್ಯೂ ಮಾಡುವ ಅದೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಕೊಡ್ಬೇಕು. ಓಕೆ ಬಾಯ್. देखो आपका ब्रदर एंड सिस्टर को नहीं मैं ಮೈಸೂರು ಇನ್ಫೋಸಿಸ್ ಕಾಲೇಜ್ ಎದುರುಡುಲ್ಲ ಆಂಟಿ ನಮ್ಮ ಮಕ್ಕಳು ನೆದರ್ಲ್ಯಾಂಡ್ ಹಿಡಿದು ಇನ್ಫೋಸಿಸ್ ಕಾಲೇಜಿಗೆ ದಾದನ ಕ್ಲಾಸ್ ಉಂಡು ಎಂಚ ಬೈದಾರು ಅಂಚ ಅರ್ನ ಒಂಜಿ ಇಂಟರ್ವ್ಯೂ ಇದೆ ತಾನು ಇಲ್ಲಿಯ ವೈಭವಿ ಇರಗ್ ಮೈಸೂರು ಇಷ್ಟ ಅಂಡ ಇಷ್ಟ ವೆದರ್ ಇಷ್ಟ ಅಂಡೆ ಫುಡ್ food very good ಥ್ಯಾಂಕ್ ಯು. ಇಂಗ್ಲಿತೆ ಇನ್ಫೋಸಿಸ್ ಕಾಲೇಜ್ ಇದ್ದು ಸೀದಾ ಮೈಸೂರು ಮಾಲ್ಗೆ ಹೋದಲ್ಲ ಮಹಾಲದ್ದು ಮಾಲ್ ತುಲೆ ಇಂಗ್ಲಿತೆ ಮುಲ್ಪ ಮೈಸೂರು ಮಾಲ್ ಬೈಕ ಸ್ವಲ್ಪ ಫುಡ್ ಕೋರ್ಟ್ ಲೈಕ್ ಉಲಾಯ್ದು ಇಲ್ಲೇ ಆಂಟಿನಕಲ್ನ ಒಂಜಿ ಬೆಂಡೆಕಾಯಿದ ಸ್ಟೋರಿ ಉಂಡಿಗೆ ಆ ಸ್ಟೋರಿ ಉಂಡಿಗೆ ಐನಾರು ನಮ್ಮ ಮಗಲು ಐತೆ ಎಕ್ಸ್ಪ್ಲೇನ್ ಮಾಡ್ಬೋದು ಇಂಚಿನ ಬಂದು ದಾದ ಆ ಥರ ಸ್ಟೋರಿ. तो हुआ क्या था कि मैं जब नेदरलैंड से आ रही थी तो मुझे मम्मी ने पूछा था कि क्या खाना है. मम्मी ने मेरे को बोला, मैंने बोला कि मेरे को भिंडी खानी है. तो मम्मी ने पापा को बोला कि 1 किलो भिंडी लेके आना तो ताकि बहुत ढेर सारा भिंडी बनाएंगे. एंड पापा ले आए और मम्मी गुस्सा हो रही थी देख के क्योंकि उनको लग रहा था कि बहुत ज़्यादा ले आए 2 किलो ले आए या कुछ ले आए. एंड दोनों लड़ रहे थे कि मतलब किसका मतलब ज़्यादा है कि नहीं है. फिर एंड में पापा ने डिसाइड किया कि अब मेजर कर लेते, बेट बनाते कि 1 किलो है, 1 किलो से कम है या 1 किलो से ज़्यादा है. और तब तक मम्मी काट चुकी थी तो कचड़ा अलग था एंड भिंडी अलग थी. और उसके बाद जब हमने मेजर किया, सिर्फ भिंडी को ही मेजर किया तो ऑलरेडी 800 ग्राम हो गया था. तो मम्मी को समझ आ गया कि मम्मी हार गई है. बट फिर मम्मी ने बोला कि नहीं अब तो मेरे को करना ही नहीं, आगे मेजर ही नहीं करना है मेरे को. तो तब से पापा मम्मी को छेड़ रहे हैं कि भिंडी का स्टोरी. आज ये लगता है देख के डर गए लगता है इतना सारा छोटा हाँ वही होगा वही. और मेरे को लगा कि 1 किलो से ज़्यादा है. हार गया कि नहीं हारा कहाँ, मेजर नहीं किया पूरा, मैं नहीं हारा. फाइनली क्या हो गया अंकल रिजल्ट? अंकल जीत गए. ಮಾಲ್ ಮೈಸೂರು ಬತ್ತನ ಮೈಸೂರು ಮಾಲ್ ಬತ್ತನ ಮೂಲ ದಾಲಜಿ ಮೈಸೂರು ಮಾಲ್ ಟೂರಿಸ್ಟ್ ಪ್ಲೇಸ್ ಅಂತ ತುಷ್ಪ ಉಂಟು ಅಂಡ್ ಮೈಸೂರು ಮಾಲ್ ದಾಲಜಿ ಮೂಲ ಬೇತೆ ಮಾಲ್ ಉಂಟು ಫೋರಂ ಗರುಡ ಮಾಲ್ ಅರೆ ಬೋಲಿ ಮೂಲ ತುಲೆ ದಾಲಜಿ ಕಲಿ ಜ್ಯೂಸ್ ಮತ್ತೆ ಪರ್ದಾಂಡ್ ನಾನು ಒಂಚೂರು ತಿರ್ಗಿಗಂದು ಹೊಲಾಂಡ ಇಲ್ಲೇ ಮಿನಿ ಶಾಪಿಂಗ್ ಮಾಡ್ತುಗಂದುಲ್ಲ ತೀರ್ಥ ಪೋಯಿ 5 ಬಕ್ಕ ಗೊತ್ತು ಜೀವಡೆ ಬಾಯರಂಡ್ ಒಕ್ಕ ನಿಕ್ಲಿಗೆ ಅಪ್ಡೇಟ್ ಮಾಡಿ ಆಂಟಿನ ಮಗಲೇ ನಿಂಕಲ್ ಡ್ರಾಪ್ ಮಂತ ಮುಲ್ಪನೆ ಅಲ್ಲಿ ಪೋಂದುಲ್ಲ ಇರ್ತದೆ. ಟಾಟಾ ವೈಭವಿ ಬಾಯ್ ಆಂಟಿನ ಮಗಲ್ ಪೋಯಲು ಪೀರ ಕಾಲೇಜ್ಗೆ ಎಂಕಲಿತ್ತೆ ಮುಲ್ಪಡ್ದು ಒಡೆ ಪೋಂದುಲ್ಲ ಹೆಬ್ಬಾಲ್ ಲೇಕ್ಗೆ ಪೋಂದುಲ್ಲ ಎಂಕಲ್ ಹೆಬ್ಬಾಲ್ ಲೇಕ್ ದಡೆ ಬತ್ತ ಅಂಡ್ ಅಲ್ಪ ತೂಯರೆ ದಾಲ ಇಚ್ಚಿ 4 ಗಂಟೆಗೆ ಓಪನ್ ಜಸ್ಟ್ ವಾಕ್ ಮಂತದ್ದು ಪೋದು ತೂದು ಬರೋದು. ಎಂಕಲ್ ಬಲಮೋರಿ ಬಕ್ಕ ಎಡಮೋರಿ ಫಾಲ್ಸ್ಗೆ ಬೈದ ತುಲೆ ಒಂದು ಎಂಟ್ರೆನ್ಸ್ ಆಯ್ತಾ. ಮೂಲ ಟಿಕೆಟ್ ಉಂಟು. ಏನ್ ಟಿಕೆಟ್ ಇದು?
ಎಂಟ್ರನ್ಸ್ ಫೀಸ್ ಎಷ್ಟು 30 ಇವಾಗಲೇ ಕೊಡ್ಬೇಕಾ? ಟೆಂಪಲ್ ಬೊಕ್ಕ ಫಾಲ್ಸ್ ಮುಲ್ಪ ರೈಟ್ ಸೈಡ್ ತಿರ್ಗೋಡು ಬೊಕ್ಕ ಗಾಡಿಗೆ 30 ರೂಪೀಸ್ ಕೊರೋಡು ಪಾರ್ಕಿಂಗ್ ಮನ್ಪೆರೆ. ಅಲ್ಲೇ ತರ ಎದ್ದಿನ ಕುದುರೆ ಹಿಡ್ಕೊಳ್ಳೊಂದಿಲ್ಲ. ಗಟ್ಟಿ ಬರ್ತಲೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಆದರೆ ನನ್ನ ಸೀಟ್ ಇದೆಯಲ್ಲ ಬ್ಯಾಕ್ ಸೈಡ್, ಅಲ್ಲಿ ನನಗೆ ಏನಾದರೂ ಒಂದು ಸೋಫಾ ಇಡಬೇಕಿತ್ತು. ಭಾರಿ ಶೋಕದ ಎಕ್ಸ್ಪೀರಿಯನ್ಸ್ ಅಂಡ್ ಕುದುರೆ ಹಿಡ್ಕೊಳ್ಳೋದು ಮಸ್ತ್ ಖುಷಿ ಆಗಿ. ನಾನು ಫಸ್ಟ್ ಟೈಮ್ ಕೊಲ್ಲೋನಿ, ದಿನಲ್ಲ ಫಸ್ಟ್ ಟೈಮ್ ಕೊಲ್ಲೋನಿ, ಅದೆಲ್ಲ ಭಾರಿ ಖುಷಿ ಅಂಡಿಗೆ. ಸ್ವಲ್ಪ ಪ್ಲೇಸ್ ಎಲ್ಲ ಭಾರಿ ಶೋಕೊಂಡು ಎಡಮುರಿ ಬೊಕ ಬಲಮುರಿ. ವಾವ್ ಎಷ್ಟು ಶೋಕ್ ಉಂಟುಲೆ. ಉಂದುವೆ ಟೆಂಪಲ್ ಎಂಕ್ಲ ಇತ್ತೆ ಪೋಯಿನ ಬಲಮುರಿ ಫಾಲ್ಸ್, ನನ್ನ ಪೋಂದುಪ್ಪುನ ಎಡಮುರಿ ಫಾಲ್ಸ್ ತಸ್ಪಾವಿಕ್ಲಿ ಶೋ ಕೊಟ್ಟಿಗೆ. ವಾವ್ ಎಡ್ಡೆ ಸ್ಮೆಲ್ ಉಂಡತೆ ಮುಲ್ಪ ಬನ್ನಗನೆ ತುಲೆ. ಒಂದು ಕೇರಳ ಸ್ಪೈಸಸ್ ಬೊಕ ಆಯುರ್ವೇದಿಕ್ ಗಾರ್ಡನ್ಗೆ ತುಲೆ. ವೆಲ್ಕಮ್ ಟು ಕೇರಳ. ವಾವ್ ತುಲೆ ಒಂದು KRS ಡ್ಯಾಮ್. ಎಂಕಲ್ KRS ಡ್ಯಾಮ್ ಅಲ್ಪ ಪೋಯ ಎಂಕಲ್ ಪೋನಾಗ ಅಲ್ಪ ಎದುರುಡೆ ಒಂಜಿ ಅಜ್ಜಿನಕ್ಲು ಇಂಚ ನೆಲ್ಲಿಕಾಯಿ ಮಾರೋದಿದ್ದೇರು ಅಂಚೆ ಎಂಕಲ್ ನೆಲ್ಲಿಕಾಯಿ ತೆದೊನ್ಯ ಒಂದು 10 ರೂಪಾಯಿ ಇದ್ದಕ್ಕೆ ಹಿಡ್ದು ಬೊಕ್ಕ ಮಸಾಲೆ ಕಡಲೆ ತೆತ್ತೊಂದು ಮಸಾಲೆ ಕಡಲೆ ಎಂಕಲ್ ನಾನೆಲ್ಲ ಒಣಸ ಹತ್ತಿಚ್ಚಿ ಎಂಕಲ್ ಅಂಚಿಂಚಿ ಸುತ್ತೊಂದಿಲ್ಲ. ವೆಲ್ಕಮ್ ಟು ಬೃಂದಾವನ ಗಾರ್ಡನ್. ಮುಲ್ಪಲ್ಲ ಫುಲ್ಲು ಸಂತೆ ಸಂತೆನೇ ಸಂತೆ. ಸಂತೆ ಎಂಕಲ್ ಕತ್ತರದ ವನಸ್ಸಿಗೆ ಇತ್ತೆ ಮುಲ್ಪ ಪಿದಾಯಿ ಬೈತ ಮುಲ್ಪ ಹೋಟೆಲ್ ಆರ್ ಪನ್ಪುನ ಒಂಜಿ ರೆಸ್ಟೋರೆಂಟ್ ಉಂಟು. ಅವು ಫೇಮಸ್ ರೆಸ್ಟೋರೆಂಟ್ಗೆ ಅಡಿಗೆ ಬೈತ ತುಲೆ ಮೂಲೆ ಉಲ್ಲ ಎಂಕಲ್ ಫ್ರೆಂಡ್
ಅಂಚ ಪೋದು ವನಸ್ ಮನ್ಪುಗ ವನಸ್ ಮಂತದ್ದು ಎಂಚೊಂಡೊಂದು ಪನ್ಪೇನಿಕ್ಲಿಗೆ ಫುಡ್ಡು ಬೊಕ ಎಂಕಲ್ ದಾದ ದೆತೊನುವ ಪಂಡದ್ಲ ಪನ್ಪೇನಿಕ್ಲಿಗೆ ಓಕೆ ಬಲೆ ಪೋಯಿ ಬೇತುಲೆ ಹೋಟೆಲ್ RR ಮೈಸೂರು ಒಂದು ಎಂಟ್ರೆನ್ಸ್ ತುಲೆ ಯಾನು ಮಟನ್ ಬಿರಿಯಾನಿ ಆರ್ಡ್ರ್ ಮಂದೆ ದಿನೋ ಮಟನ್ ಬಿರಿಯಾನಿ ಬೊಕ ಅಂಕಲ್ನ ಮಟನ್ ಬಿರಿಯಾನಿ ಆರ್ಡ್ರ್ ಮಂದಿರಿ ಆಂಟಿ ವೆಜ್ ತಾಲಿ ವನಸ್ ಪೂರಾಂಡ್ ಬಾರಿ ಶೋಕಿತ್ತನ ವನಸ್ ನಂಚೂರು ಖಾರ ಮೈಸೂರು ಗೆರನ ಪತ್ತನ RR ಹೋಟೆಲ್ಗೆ ವಿಸಿಟ್ ಮಾಡ್ಲೆ ಬಿರಿಯಾನಿ ತಿನ್ಲೆ ಮಸ್ತ್ ಶೋಕುಂಡು ಬಿರಿಯಾನಿ ಟೇಸ್ಟಿ ಸೂಪರ್ ಎಂಕಲ್ ರೆಸ್ಟೋರೆಂಟ್ ಹಿಡ್ದು ಬತ್ತದು ಫ್ರೆಶ್ ಪೂರ ಆದು ಹಿಡ್ದು ಬೊಕ್ಕ ಇತ್ತ ಜೆಪ್ಪರೆ ಪಿದಾರ್ದ ಅಂಚನೆ ಎಂಕಲ್ನ ಈ 3rd ಡೇ ಮೈಸೂರ್ದಲ್ಲಿ ಹೋಗಿಕ್ಲಿಕ್ಕೆ ಸ್ಟ್ಯಾಂಡ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಸಬ್ಸ್ಕ್ರೈಬ್ ಮನ್ಪ್ಲೆ ನೆಕ್ಸ್ಟ್ ಲಾಗಿರ್ತಿಕೋ ಅಡಿಬಿಟ್ಟ ಬಾಯ್